ನಮಸ್ಕಾರ ಪ್ರಿಯ ವೀಕ್ಷಕರೇ, ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಗುಹೆಗಳಿಗೆ ಐತಿಹಾಸಿಕ ಮಹತ್ವವಿದೆ. ಗುಹೆಗಳು ಕೇವಲ ಆಕರ್ಷಣೀಯ ತಾಣಗಳು ಮಾತ್ರವಲ್ಲದೆ ಕೌತುಕ ಕೆರಳಿಸುವ ಜಾಗ ಕೂಡ ಹೌದು. ಅಷ್ಟೇ ಅಲ್ಲದೆ ಪುರಾಣಗಳಲ್ಲಿ ಋಷಿಮುನಿಗಳು ಗುಹೆಗಳಲ್ಲಿ ಕುಳಿತು ಧ್ಯಾನ ಮಾಡುತ್ತಾರೆ, ಹಾಗೆ ಅಲ್ಲಿಯೇ ವಾಸವಾಗಿರುತ್ತಾರೆ ಎಂದು ನೀವೆಲ್ಲ ಕೇಳಿರಬಹುದು ಅಥವಾ ಎಲ್ಲಿಯಾದರೂ ಖಂಡಿತವಾಗಿಯೂ ಓದಿರಲೂಬಹುದು. ಹೀಗೆ ಗುಹೆಗಳು ತನ್ನ ವಿಭಿನ್ನತೆಯಿಂದಲೇ ಎಲ್ಲರ ಗಮನ ಸೆಳೆದು ಬಿಡುತ್ತದೆ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ದುರ್ಗಮ ಗುಹೆಯೆಂದೇ ಕರೆಸಿಕೊಳ್ಳುವ ಹೆಜ್ಜೆ ಹೆಜ್ಜೆಗೂ ಪ್ರವಾಸಿಗರ ಕುತೂಹಲ ಕೆರಳಿಸುವ ಗುಹೆಯೊಂದರ ಬಗ್ಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಭಾರತದಂತೆ ಯುನೈಟೆಡ್ ಸ್ಟೇಟ್ಸ್ ಹಲವು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ತನ್ನ ಹೆಸರಿನಿಂದಲೇ ಹುಬ್ಬೇರಿಸುವಂತೆ ಮಾಡಿರುವ ತಾಣವೆಂದರೆ ಅದು ಜಾರ್ಜಿಯಾದ ಪೆಟ್ಟಿ ಜಾನ್ ಗುಹೆ. ಈ ಗುಹೆಯನ್ನು ವಿಲ್ಸನ್ಸ್ ಗುಹೆ ಅಥವಾ ಪೆಟ್ಟಿ ಜಾನ್ಸ್ ಗುಹೆ ಎಂದು ಕೂಡ ಕರೆಯಲಾಗುತ್ತದೆ. ಜಾರ್ಜಿಯಾದ ವಾಕರ್ ಕೌಂಟಿಯಲ್ಲಿರುವ ಗುಹೆಯಾಗಿದ್ದು, ವಾಯುವ್ಯ ಜಾರ್ಜಿಯಾದ ಅಪಲಾಚಿಯನ್ ಪ್ರಸ್ಥಭೂಮಿಯಲ್ಲಿ ಪಾರಿವಾಳ ಪರ್ವತ ಎಂದೇ ಹೆಸರುವಾಸಿಯಾಗಿರುವ ಪರ್ವತದ ಪೂರ್ವ ಭಾಗದಲ್ಲಿದೆ. ಇದು 31,490 ಅಡಿ ಉದ್ದವನ್ನು ಮತ್ತು 235 ಅಡಿ ಆಳವನ್ನು ಹೊಂದಿದ್ದು, ರಾಕಿ ಲೇನ್ ಬದಿಯಲ್ಲಿರುವ ಜಲ್ಲಿ ಪಾರ್ಕಿಂಗ್ ಪ್ರದೇಶದಿಂದ ಒಂದು ಮಾರ್ಗದ ಮೂಲಕ ಗುಹೆಯನ್ನು ಪ್ರವೇಶಿಸಬಹುದಾಗಿದೆ. ಇದು ಜಾರ್ಜಿಯಾ ಸ್ಪೆಲಿಯೋಲಾಜಿಕಲ್ ಸಮೀಕ್ಷೆಯಿಂದ ಘೋಷಿಸಲ್ಪಟ್ಟಂತೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ 119ನೇ ಅತಿ ಉದ್ದದ ಗುಹೆಯಾಗಿದೆ. ಇದು ಜಾರ್ಜಿಯಾದಲ್ಲಿರುವ 3ನೇ ಅತಿ ದೊಡ್ಡ ಗುಹೆಯಾಗಿದ್ದು 6.5 ಮೈಲಿಗಳಷ್ಟು ಭೂಗತ ಹಾದಿಗಳನ್ನು ಹೊಂದಿದೆ. ಆ ದಾರಿಯಲ್ಲಿ ನಡೆದು ಪೆಟ್ಟಿಜಾನ್ ಗುಹೆ ತಲುಪಬೇಕಾದ್ರೆ ಖಂಡಿತವಾಗಿಯೂ ಗಟ್ಟಿಗುಂಡಿಗೆ ಇರಲೇಬೇಕು. ಏಕೆಂದರೆ ಈ ಗುಹೆಯ ವೀಕ್ಷಣೆಗೆಂದು ನವೆಂಬರ್ 24, 2009ರಂದು ಜಾನ್ ಎಡ್ವರ್ಡ್ ಜೋನ್ಸ್ ಎಂಬ ವ್ಯಕ್ತಿ ಹೋಗಿದ್ದ. ರಹಸ್ಯ ಸುರಂಗದಂತೆ ಕಾಣುವ ಇಲ್ಲಿನ ಗುಹೆಗಳ ಒಳಗಿನ ಕಗ್ಗತ್ತಲನ್ನು ಭೇದಿಸಿ ಒಳಗೆ ಪ್ರವೇಶಿಸಿ ಬಿಟ್ಟಿದ್ದ. ನಂತರದಲ್ಲಿ ಹೊರಬರಲಾಗದೆ ಗುಹೆಗಳಲ್ಲಿ ಸಿಲುಕಿಕೊಂಡು ಉಸಿರಾಡಲು ಸಂಪೂರ್ಣವಾಗಿ ಆಮ್ಲಜನಕ ದೊರೆಯದೆ ನಂತರ 28 ಗಂಟೆಗಳ ಕಾಲ ಗುಹೆಯಿಂದ ಹೊರಬರಲಾಗದೆ ಉಸಿರಾಡಲು ಆಗದೆ ಸಾವನ್ನಪ್ಪಿದ್ದ. ಏಕೆಂದ್ರೆ ಹೊರಗಿನಿಂದ ನೋಡಲು ಈ ಗುಹೆಯು ಸುರಂಗದಂತೆ ಕಂಡರೂ ಕೂಡ ಒಳಗೆ ಹೋದಂತೆಲ್ಲ ಅಲ್ಲಿ ಸ್ಥಳವಿಲ್ಲ. ಕೆಲವು ಪ್ರವಾಸಿಗರು ಬಂಡೆಗಲ್ಲಿನ ಮಧ್ಯೆ ತೆವಳುತ್ತಾ ಮುಂದೆ ಸಾಗಿದ್ರೆ, ಇನ್ನು ಕೆಲವು ಪ್ರವಾಸಿಗರು ಸಾಕಪ್ಪ ಎಂದು ಸೋತು ಶರಣಾಗಿ ತಮ್ಮ ಚಾರಣದ ಅರ್ಧದಲ್ಲಿ ವಾಪಸ್ಸಾಗ್ತಾರೆ. ಜಾನ್ ಎಡ್ವರ್ಡ್ ಜೋನ್ಸ್ ಮರಣದ ನಂತರ ಕೆಲವು ವರ್ಷಗಳ ಕಾಲ ಈ ಗುಹೆಯ ಪ್ರವೇಶವನ್ನು ನಿಷೇಧಿಸಲಾಗಿತ್ತು. ಆದರೆ ಪ್ರವಾಸಿಗರ ಬೇಡಿಕೆಯನ್ನು ಮನ್ನಿಸಿ ಇತ್ತೀಚಿನ ವರ್ಷಗಳಲ್ಲಿ ಈ ಗುಹೆಗೆ ಪ್ರವೇಶಿಸಲು ಅನುಮತಿಯನ್ನು ನೀಡಲಾಗಿದೆ. ಈ ಗುಹೆಯ ಮೂಲ ಮಾಲೀಕನಾದ ಜಾನ್ ಪೆಟ್ಟಿ ಜಾನ್ ಅವರ ಹೆಸರಿನಿಂದಲೇ ಈ ಗುಹೆಯು ಪ್ರಸಿದ್ಧಿ ಪಡೆದಿದೆ. ಈ ಗುಹೆಯ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ದ್ರಾವಣಗಳು ಯಾವಾಗಲೂ ತೊಟ್ಟಿಕ್ಕುತ್ತಿರುತ್ತದೆ. ಅದರಿಂದಾಗಿ ಈ ಗುಹೆಯ ಒಳಗಿನ ಪಯಣ ಸುಲಭದ್ದಂತೂ ಅಲ್ಲವೇ ಅಲ್ಲ. ವೀಕ್ಷಕರೇ, ಇನ್ನು ಪೆಟ್ಟಿ ಜಾನ್ ಗುಹೆಯ ಒಳಗಿನ ಭಾಗವನ್ನು ನೋಡೋದಾದ್ರೆ ಇದರ ಪ್ರವೇಶ ದ್ವಾರವು ಸುಮಾರು 4 ಅಡಿ ವ್ಯಾಸವನ್ನು ಹೊಂದಿದೆ ಮತ್ತು ನಯವಾದ ಬಂಡೆಯಿಂದ ಮಾಡಲ್ಪಟ್ಟಿದೆ. ಒಮ್ಮೆ ಹಾದು ಹೋದ ನಂತರ ಈ ಗುಹೆಯಲ್ಲಿ ವಾರ್ಮ್ ಟ್ಯೂಬ್ ಎಂದು ಕರೆಸಿಕೊಳ್ಳುವ ಕಠಿಣವಾದ ಮಾರ್ಗವಿದೆ. ಅದು ಸರಿಸುಮಾರು 200 ಅಡಿಗಳಷ್ಟು ಉದ್ದವಿದೆ. ಅಲ್ಲಿಂದ ಮುಂದೆ ಸಾಗಿದ್ರೆ ಎಕೋ ರೂಮ್ ಎಂದು ಕರೆಸಿಕೊಳ್ಳುವ ದೊಡ್ಡದಾದ ಪ್ರದೇಶವಿದೆ. ಅದನ್ನು ಈ ಗುಹೆಯ ಅತಿ ದೊಡ್ಡ ಕೋಣೆ ಎಂದು ಕರೆಯಬಹುದಾಗಿದ್ದು, ಇದು 100ರಿಂದ 200 ಅಡಿ ಆಯಾಮವನ್ನು ಹೊಂದಿದೆ. ಸಾಮಾನ್ಯವಾಗಿ ಎಕೋ ರೂಮ್ ಪ್ರವೇಶಿಸುವುದು ಕಠಿಣ ಕೆಲಸ. ಆದರೆ ಒಮ್ಮೆ ಪ್ರವೇಶಿಸಿದರೆ ಸರಿಸುಮಾರು 4 ಅಡಿ ಎತ್ತರದ ಜಲಪಾತವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಅಲ್ಲಿಂದ ಮುಂದೆ ಇನ್ನೊಂದು ಚಿಕ್ಕದಾಗಿರುವ ಜಲಪಾತವಿದೆ. ಅವೆರಡನ್ನು ನೋಡಿ ಈ ಗುಹೆಯಲ್ಲಿರುವ ಚಕ್ರವ್ಯೂಹದಂತಹ ಜಾಗವನ್ನು ಪ್ರವೇಶಿಸಿ ಮರಳಿ ಬರಬಹುದಾಗಿದೆ.
ಸ್ನೇಹಿತರೆ, ಪೆಟ್ಟಿ ಜಾನ್ ಗುಹೆ ಹೊರಗಿನಿಂದ ನೋಡಿದ್ರೆ ಸರಳ, ಸುಂದರ ಮತ್ತು ಚಾರಣ ಮಾಡುವುದು ಸುಲಭ ಎಂದು ಎನಿಸಿದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇಲ್ಲಿ ಪ್ರತಿ ಹೆಜ್ಜೆ ನೀಡಬೇಕಿದೆ. ಏಕೆಂದ್ರೆ ಪ್ರತಿ ವರ್ಷ ನೂರಾರು ಜನ ಇಲ್ಲಿ ಸಾವನ್ನಪ್ಪುತ್ತಾರೆ. ಇನ್ನು ಕೆಲವರು ಗಾಯಗೊಂಡು ಬಂದ ದಾರಿಗೆ ಸುಂಕವಿಲ್ಲವೆಂದು ವಾಪಸ್ಸಾಗ್ತಾರೆ. ಸಾಮಾನ್ಯವಾಗಿ ಈ ಗುಹೆಯಲ್ಲಿ ಚಳಿಗಾಲದಲ್ಲಿ ಬಾವಲಿಗಳು ವಾಸ ಮಾಡುವ ಹಿನ್ನೆಲೆಯಲ್ಲಿ ಪ್ರವಾಸ ಕೈಗೊಳ್ಳುವ ಮುನ್ನ ಕೊಂಚ ಜಾಗೃತಿ ವಹಿಸುವುದು ಒಳ್ಳೆಯದು. ಪ್ರಿಯ ವೀಕ್ಷಕರೇ, ಯುನೈಟೆಡ್ ಸ್ಟೇಟ್ನ ದುರ್ಗಮ ಗುಹೆ ಎಂದೇ ಪ್ರಖ್ಯಾತಿ ಪಡೆದಿರುವ ಪೆಟ್ಟಿ ಜಾನ್ ಗುಹೆಯ ಬಗ್ಗೆ ತಿಳಿದುಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ನಿಮಗೆ ನೀಡಲು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳ್ತಾ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.